ಹಾಸನ ಜಿಲ್ಲೆ ಆಲೂರು ತಾಲೂಕು ಬೆಟ್ಟದಹಳ್ಳಿಯಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಕಳೆದ 4 ದಿನಗಳಿಂದ ಚಿರತೆಯೊಂದು ಗ್ರಾಮದ ಸುತ್ತಮುತ್ತ ಓಡಾಡುತ್ತಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇದಲ್ಲದೆ ಕಳೆದ ರಾತ್ರಿ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ್ದ ಮೇಕೆಯೊಂದನ್ನು ಚಿರತೆ ಎಳೆದುಕೊಂಡು ಹೋಗಿದ್ದು ಮುಕ್ಕಾಲು ಭಾಗ ತಿಂದು ಬಿಟ್ಟು ಹೋಗಿರುವ ಘಟನೆ ನಡೆದಿದೆ. ಇದರಿಂದ ಬೆಟ್ಟದಲ್ಲಿ ಗ್ರಾಮಸ್ಥರು ಭಯಗೊಂಡಿದ್ದು ಚಿರತೆಯು ಯಾವಾಗ ಗ್ರಾಮದೊಳಗೆ ಪ್ರವೇಶ ಮಾಡುತ್ತದೆ ಎಂದು ತಿಳಿಯುತ್ತಿಲ್ಲ ಮತ್ತು ಗ್ರಾಮದಲ್ಲಿ ವಯಸ್ಸಾದ ವೃದ್ಧರು ಚಿಕ್ಕ ಮಕ್ಕಳು ಜೊತೆಗೆ ಗ್ರಾಮದ ಪಕ್ಕದಲ್ಲಿಯೇ ಸರ್ಕಾರಿ ಶಾಲೆ ಇದೆ. ಸರಿಸುಮಾರು 70 ರಿಂದ 80 ಮಕ್ಕಳು ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇಷ್ಟಾದರೂ ಅಧಿಕಾರಿಗಳು ಗಮನ ಹರಿಸದೆ ನಿರ್ಲಕ್ಷ್ಯದಿಂದ ಕೂತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಆಲೂರು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಭೇಟಿ ನೀಡಿದ್ದು ಘಟನೆಯನ್ನ ವರದಿ ಮಾಡಿಕೊಂಡಿದ್ದಾರೆ. ಸ್ವಲ್ಪ ಇವ್ರಿ ಅಂತ ನೀವು ಅಂತೀರಿ. ನಾವಿಲ್ಲಿ 6 ಗಂಟೆಯಿಂದ ರಾತ್ರಿ 12 ಗಂಟೆಯಿಂದ ಕಾಯ್ಗೆ ಕೂತಿದ್ವಿ. ನಾವು ಮತ್ತೆ ಇನ್ನೊಂದು ಬಂದಲ್ಲಿ ಹೊಡಿತಿದ್ವು. ಏನ್ ಮಾಡುತ್ತೋ ಅಂತ ನಮಗೆ ಭಯ. ಸರಿ ಸರ್, ಈಗ ನಿಮ್ ಸಮಸ್ಯೆ ಹೇಳಿರಲ್ವಾ, ಈಗ ನೀವು ಒಂದು ಕೆಲಸ ಮಾಡಿ, ಇಬ್ರು ಬಂದು ಬರ್ಕೊಟ್ಬಿಟ್ಟು ನೀವು ಹೊಡೀರಿ ಅಂತ ಹೇಳ್ಬಿಟ್ಟು ನೀವು ಸೈನ್ ಮಾಡ್ಕೊಟ್ಟೆ ಅಷ್ಟೇ. ಮತ್ತೆ ನೀವು ನಿಮ್ ಸಿಚುವೇಶನ್ ನೀವು ಹೇಳಿದ್ರಿ, ನಾವು 4 ಜನ ಸ್ಟಾಪ್ ಅಂತ ಹೇಳಿ ಬೇರೆ ಅಲ್ಲಿ ಇದು ಫಾರೆಸ್ಟ್ನರ್ ಬಂದು ನಮಗೇನು ಸೌಕರ್ಯ ಏನು ಮಾಡ್ತಾ ಇಲ್ಲ. ಇಲ್ಲಿ ಮನೆ ಪಟ್ಟೆ ಬಂದಿದೆ, ಅವರು 6 ವಾತನ ಸಾಕಿದ್ದಾರೆ, ಅದ್ರಲ್ಲಿ 1 ವಾತನ ತಗೊಂಡು ಹೊತ್ಕೊಂಡು ಹೋಗಿ ಆಗಿದೆ. ಅವ್ರು ಕೇಳಿದ್ರೆ ಬಂದಿರೋ ನಾವು ಬೆಳಗ್ಗೆ 6 ಗಂಟೆಲಿ ಫೋನ್ ಮಾಡಿದ್ರೆ 9:15 ಅವ್ರು ಬಂದಿದ್ದಾರೆ. ಪಕ್ಕದಲ್ಲಿ ಸ್ಕೂಲ್ ಇದೆ, ಆ ಸ್ಕೂಲಿಗೆ ಮಕ್ಕಳೆಲ್ಲ ಬರ್ತವೆ, 80 ಮಕ್ಕಳಿದ್ದಾವೆ. ದೇವಸ್ಥಾನ ಇದೆ, ದೇವಸ್ಥಾನದಲ್ಲೆಲ್ಲ ಭಕ್ತಾದಿಗಳು ಡೈಲಿ ಬರ್ತಾ ಇರ್ತಾರೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ಸರ್? ಈಗ ಹೇಗೆ ನೀವೇನಾರು ಮಾಡಿ ಇದ್ರಲ್ಲಿ ಒಂದು ಎಳ್ಕೋಗಿತ್ತೆ, ಇನ್ನೊಂದು 4 ಕರುಗಳವೆ, ಅವು ಗಲಾಟೆ ಮಾಡ್ತಿತ್ತು. ರಾತ್ರಿ ಬಂದು ಟರ್ಪಲ್ ಕಟ್ಟಿದ್ದು, ಅದಕ್ಕೆ ಅದು ಅಲ್ಲಿ ಬಿಟ್ಟಿತ್ತು, ಅಲ್ಲಿ ನೋಡಿಕೆ ಬಂದು